ರಾಜಕೀಯಕ್ಕಾಗಿ ಹಿಂದೂಗಳ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿರುವ ಸಂಘ ಪರಿವಾರದ ಹಿಂದೂ ನಾವೆಲ್ಲ ಒಂದು ಎಂಬ ಸ್ಲೋಗನ್ ವೇದಿಕೆಯ ರಾಜಕೀಯಕ್ಕೆ ಸೀಮಿತವಾಗಿದೆ. ಓರ್ವ ತಾಯಿಗೆ ನ್ಯಾಯ ನೀಡಲು ಸಾಧ್ಯವಾಗದ ಈ ಮುಖಂಡರ ಅಸಲಿಯತ್ತು ಈಗ ಗೊತ್ತಾಗಿದೆ. ಇವರಿಂದ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಯುತ್ತಿಲ್ಲ, ಬದಲಿಗೆ ಜಾತಿ ಧರ್ಮದ ನಡುವೆ ವಿಷಬೀಜ ಬಿತ್ತುವ ಕೆಲಸ ನಡೆಯುತ್ತಿದೆ ಎಂದು ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಂಟ್ವಾಳ ಪುರಸಭಾ ಉಪಾಧ್ಯಕ್ಷ ಮನೀಶ್ ಅಲಿ ಆರೋಪಿಸಿದರು. ಅವರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ವತಿಯಿಂದ ಬಿಜೆಪಿ ಮುಖಂಡನ ಪುತ್ರನ ಪ್ರಕರಣವನ್ನ ಖಂಡಿಸಿ ಹಾಗೂ ಸಂತ್ರಸ್ತೆಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪುತ್ತೂರು ನಗರಸಭೆಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಯಾಕೆ ಒಂದೇ ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಇವರ ಬೆನ್ನೆಲುಬಾಗಿ ನಿಲ್ಲುತ್ತಾ ಇಲ್ಲ? ಆ ಹೆಣ್ಣು ಮಗು ಮಾಡಿದ ತಪ್ಪೇನು? ಇದನ್ನೆಲ್ಲ ನೀವು ಉತ್ತರಿಸಬೇಕು. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರೆ ಸ್ಟೇಷನ್ಗೆ ಕರೆಸಿ ನಿಮ್ಮ ಬರಹಕ್ಕೆ ಸಾಕ್ಷಿ ಇದೆಯಾ, ನಿಮ್ಮ ಮಾತಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿ ಟಾರ್ಚರ್ ಮಾಡುವಂತವ್ರು. ಇವತ್ತು 10 ದಿನದ ಮಗು ಸಾಕ್ಷಿಯಾಗಿ ಅವರ ಮನೆಯಲ್ಲಿದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ? ಒಂದು ಸ್ಟೂಡೆಂಟ್ ಅನ್ನು ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾದ್ರೆ ಎಲ್ಲ ಬಿಡಿ. ಆ ಘಟನೆ ನಡೆದಂತ ಮನೆಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಇನ್ನೂ ಕೂಡ ಅಲ್ಲಿ ಪರಿಶೀಲನೆಗೆ ಹೋಗಿಲ್ಲ ಅಂತ ಹೇಳುವುದಾದ್ರೆ, ಈ ಪುತ್ತೂರಿನಲ್ಲಿ ಆಗುತ್ತಿರುವುದಾದ್ರೆ ನಮ್ಮ ವಿಷಯ ಬಿಡಿ, ಬ್ಯಾರಿಗಳು ಅಂತ ಹೇಳ್ತಾರೆ. ಈಗ ಒಂದು ಹಿಂದೂ ಮಹಿಳೆ, ಇವರಿಗೆ ಯಾರು ನಿಲ್ಬೇಕು? ಎಲ್ಲಿದ್ದಾರೆ? ಯಾಕೆ ಆಗ್ತಾ ಇಲ್ಲ? ಸಂತ್ರಸ್ತೆಯ ತಾಯಿ ನಮಿತಾ ಅವರು ಮಾತನಾಡಿ, ನಾನು ಎಲ್ಲ ಸಮುದಾಯದ ಬಳಿಗೂ ಹೋಗಿದ್ದೇನೆ, ಎಲ್ಲರೂ ಮಗುವನ್ನ ತೆಗೆಸಿ ಎಂದು ಹೇಳಿದ್ದಾರೆ ಹೊರತು ಮದುವೆ ಮಾಡಿ ಕೊಡಬೇಕೆಂದು ಯಾರೂ ಹೇಳಿಲ್ಲ. ಹುಡುಗನ ಅಪ್ಪನಲ್ಲಿ ಮಾತನಾಡಿದಾಗ ಅವರು ನಿಮ್ಮ ಮಗು ಬೇರೆಯಲ್ಲ, ನನ್ನ ಮಗು ಬೇರೆಯಲ್ಲ, ಮದುವೆ ಮಾಡಿಸ್ತೇನೆ ಎಂದು ಹೇಳಿದ್ರು. ಇದೀಗ ಹುಡುಗನನ್ನ ಅವರ ಅಪ್ಪನೇ ಅಡಗಿಸಿಟ್ಟಿದ್ದಾರೆ. ನನಗೆ ನ್ಯಾಯ ಸಿಗದಾಗ ನಾನು ನನ್ನ ಮಗುವಿಗೆ ನ್ಯಾಯಕ್ಕಾಗಿ ಬೇಕಾದ ಸಂಘಟನೆಯಲ್ಲಿ ಕೇಳಿಕೊಂಡಿದ್ದೇನೆ. ನನ್ನ ಮಗಳ ಮಗುವಿಗೆ ತಂದೆಯ ಸ್ಥಾನ ಕೊಡಿಸಿ ಹುಡುಗನೊಂದಿಗೆ ರಿಜಿಸ್ಟರ್ ಮದುವೆ ಆಗಬೇಕೆಂದು ಹೇಳಿದ್ರು. ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರ ಹತ್ರ ಕೇಳಿದ್ದೇನೆ. ಹಿಂದೂಗಳ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ, ಶರಣ್ ಪಂಪಲ್ ಕಡೆಗೂ ಹೋಗಿದ್ದೇನೆ, ಮುರಳಿ ಭಟ್ ಎಲ್ಲರೂ ನನ್ನನ್ನು ಮಗುವನ್ನು ತೆಗಿಸಿ ಅವರು ತೆಗಿಲಿಕ್ಕೆ ಇದು ಮಾಡ್ತಾರಂತ ಹೇಳೋದು ವಿನಃ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ. 1.5 ತಿಂಗಳು ಅವಕಾಶ ಬೇರೆ ಕೊಟ್ಟಿದ್ದೇವೆ ಇವರಿಗೆ, ಜಗನ್ನಿವಾಸ ರಾವ್ಗೆ. ಆದ್ರೆ ಆ ಟೈಮಲ್ಲಿ ನಾವು ಹುಡುಗಿಗೆ ಮದುವೆ ಮಾಡಿಸ್ತೇವೆ, ರಿಜಿಸ್ಟರ್ ಮಾಡಿಸ್ತೇವೆ, ನನ್ನ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ ಅಂತ ಹೇಳಿ ಕೂತವರೇ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ. ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲೋ ಮುಚ್ಚಿಟ್ಟಿದ್ದಾರೆ, ಅವರದೇ ಕೈವಾಡ. ಆದ್ರೆ ಈಗ ನನಗೆ ಗೊತ್ತಿಲ್ಲ, ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಆದ್ರೆ ಅದನ್ನು ನಂಬಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ. ಇಲ್ಲಿ ನನ್ನ ಮಗಳು ಈಗ ಡೆಲಿವರಿಯಾಗಿ ಮನೆಯಲ್ಲಿ ಕೂತಿದ್ದಾಳೆ. ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಯಾರಿಗೂ ಆಗಲಿ ಹಿಂದೂ ಕಾರ್ಯಕರ್ತರಿಗಾಗಲಿ ತರಲಿಕ್ಕೆ ಆಗಲಿಲ್ಲ ಅಂದಮೇಲೆ ಎಸ್ಡಿಪಿಐ ಜಿಲ್ಲಾ ಸದಸ್ಯೆ ಝೀನತ್ ಬಂಟ್ವಾಳ ಅವರು ಮಾತನಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದೂ ಹುಡುಗನ ಮದುವೆ ಅದು ಅವರಿಗೆ ಲವ್ ಜಿಹಾದ್ ಅಂತ ಅನಿಸ್ಲೇ ಇಲ್ಲ. ಅದನ್ನ ಹೇಗೆ ವೈಭವೀಕರಿಸಿದ್ರು ಅವರು? ಬಹಳ ಒಂದು ವಿಚಿತ್ರವಾದ ಒಂದು ಸಾಮರಸ್ಯದ ಮದುವೆ ಅಂತೇಳಿ ಬಿಂಬಿಸಿದ್ರು. ಅದೇ ಒಂದು ಹಿಂದೂ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಹುಡುಗ ಮದುವೆ ಆದ್ರೆ ಅದು ಯಾಕೆ ಲವ್ ಜಿಹಾದ್ ಆಗ್ತದೆ? ಯಾಕೆ ಈ ದ್ವಿಮುಖ ಧೋರಣೆ ಸಮಾಜದಲ್ಲಿ ಹುಟ್ಟು ಹಾಕ್ತಾ ಇದ್ದೀರಾ? ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರತಿಯೊಂದು ನಡೆಗಳನ್ನ ನಾಗರಿಕ ಸಮಾಜ ಗಮನಿಸ್ತಾ ಇದೆ. ಆ ತಾಯಿ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಖಂಡಿತ ಈ ಒಂದು ಘಟನೆಯ ಇಡೀ ಒಂದು ಚಿತ್ರಣವನ್ನ ಅವರಲ್ಲಿ ಏನ್ ಮಾಡಿದ್ರು, ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಬಿಚ್ಚಿಟ್ರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಶ್ರಫ್ ಬಾಬು, ತಾಜುದ್ದೀನ್ ಸಾಲ್ಮರಾ, ನಗರಸಭೆಯ ಸದಸ್ಯೆ ಫಾತಿಮಾ ಝೋರಾ, ಪಕ್ಷದ ಪ್ರಮುಖರಾದ ಯಹಿಯಾ ಕೂರ್ನಡ್ಕ, ಉಸ್ಮಾನ್ ಎಕೆ, ಸಮೀರ್ ಕೂರ್ನಡ್ಕ, ಮುಸ್ತಫಾ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, B4 ನ್ಯೂಸ್, ಪುತ್ತೂರು.
Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area, and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.